ಶಶಣ್ಣ ಬೆಳಿಗ್ಗಿಂದ ತುಂಬಾ ಕಡೆ ಹೋಗಿ ಬಂದ್ವಿ. ಕತ್ತಲಾಗ್ತಾ ಉಂಟು ಈಗ. ಈಗ ಇನ್ನೊಂದು ನಮ್ಮ ಒಂದು 3-4 ಕಡೆ ನಾವು ಪ್ಲಾನ್ ಮಾಡಿದ್ದು ಉಂಟು ಹೋಗುವ ಅಲ್ಲಿಗೆಲ್ಲ. ಈಗ ನಾವು ನಮ್ಮ ಟಿವಿ ಕ್ಲಿನಿಕ್ ನಮ್ಮ ಸತ್ಯಶಂಕರ್ ಅಂತೇಳಿ JCI ಪುತ್ತೂರಿನ ಹಿರಿಯ ಸದಸ್ಯರು ಮತ್ತು ತುಂಬ ವರ್ಷದಿಂದ ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರುವಂಥ ಸಂಸ್ಥೆ ಎದುರು ನಾವಿದ್ದೇವೆ. ಟಿವಿ ಕ್ಲಿನಿಕ್ ಅಂತ ಕೂಡಲೇ ನೆನಪಾಗೋದು ನಮಗೆ ಸತ್ಯಶಂಕರ್ ಅವರು. ಹೌದು, ಹಾಗೆ ನಾವು ಟಿವಿ ಕ್ಲಿನಿಕ್ನೊಳಗೆ ಹೋಗುವ. ಟಿವಿ ಕ್ಲಿನಿಕ್ ಅಂತ ಹೇಳುವಂಥದ್ದು ನಮ್ಮ ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ GL ಕಾಂಪ್ಲೆಕ್ಸಿನ ಮೊದಲನೇ ಮಹಡಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇದರ ಪ್ರೊಪ್ರೈಟರ್ ಆಗಿ ಇರುವಂಥವರು ನಮ್ಮ JCIನ ಸತ್ಯಶಂಕರ್ ಭಟ್ ಅವರು. ಇವರು ತುಂಬ ಹಿರಿಯ JCI ಆಗಿ ಇದ್ದಾರೆ. ಮತ್ತು ಅದೇ ಥರದಲ್ಲಿ ಕಳೆದ 22 ವರ್ಷದಿಂದ ಟಿವಿಯ ಸರ್ವಿಸಿಂಗ್, ಅದರಲ್ಲಿ ಕೆಲವು ಈಗ ಇತ್ತೀಚೆಗೆ ಬಂದಂಥ STVC ಅಂತ ಹೇಳುವಂಥ ಹೊಸ ಟಿವಿ ಪ್ರಾಡಕ್ಟ್ಸನ್ನು ಸಹ ಅವರು ಲಾಂಚ್ ಮಾಡಿದ್ದಾರೆ. ಇದು ಸಹ ಪುತ್ತೂರಿನ ಜನತೆಗೆ ಹೊಸತ್ತು ಒಂದು ಸ್ಟಾರ್ಟಪ್ ಕಂಪನಿಯಾಗಿ ಸಹ ಬಂದಿದೆ. ಅದರಿಂದಾಗಿ ನಾವು ಇವತ್ತು ಟಿವಿ ಕ್ಲಿನಿಕ್ಕಿಗೆ ಹೋಗಿ ನಾವು ಸತ್ಯಶಂಕರ್ ಅವರಲ್ಲಿ ಅವರ ಯಾವುದೆಲ್ಲ ವಿಷಯ ಉಂಟು ಟಿವಿ ಕ್ಲಿನಿಕ್ ಮತ್ತು ಅವರ ಹೊಸ ಪ್ರಾಡಕ್ಟ್ನ ಬಗ್ಗೆ ಕೇಳಿಕೊಳ್ಳುವ ಬನ್ನಿ. ಶಂಕರಣ್ಣ ನಮಸ್ಕಾರ. ಸತ್ಯಣ್ಣ ನಮಸ್ತೆ. ಇವತ್ತು ಬೆಳಿಗ್ಗಿಂದ ನಾವು JC ವೀಕಿನ 5ನೇ ದಿವಸದಲ್ಲಿದ್ದೇವೆ. ಬೆಳಿಗ್ಗಿಂದ ತುಂಬ ನಮ್ಮ JCI ಪುತ್ತೂರಿನ ಸದಸ್ಯರು, 𝐠𝐶𝐬𝐻 ಸದಸ್ಯರ ಸುಮಾರು ವಾಣಿಜ್ಯ ಮಳಿಗೆಗೆ ಭೇಟಿ ಕೊಟ್ಟು ಅವರವರ ಪ್ರಾಡಕ್ಟ್ಸ್ ಏನಿದೆ, ಅವರವರ ಸರ್ವಿಸ್ ಏನಿದೆ, ಹೊಸ ಉತ್ಪನ್ನಗಳೇನಿದೆ, ಇದರ ಬಗ್ಗೆ ಎಲ್ಲ ಮಾತಾಡ್ತಾ ಬಂದು ಹಾಗೆ ಈಗ ಸಂಜೆ ಆಗ್ತಾ ಬಂತು. ಹಾಗೆ ಈಗ ನಿಮ್ಮಲ್ಲಿ ಬರೋ ಅಂತೇಳಿ ನಾವು ಟಿವಿ ಕ್ಲಿನಿಕ್ ಇದಕ್ಕೆ ಬಂದಿದ್ದೇವೆ. ಸೊ ನಿಮ್ಮ ಒಂದು ಪರಿಶ್ರಮದಿಂದ STVC ಅಂತ ಹೇಳೋ ಒಂದು ಓನ್ ಬ್ರ್ಯಾಂಡನ್ನು ನೀವು ಮಾಡಿರ್ತೀರಿ. ಸೊ ಅದರ ಬಗ್ಗೆ ಎಲ್ಲ ಏನೆಲ್ಲ ನಿಮ್ಮ ಸರ್ವಿಸ್ಗಳಿದೆ ನಿಮ್ಮ ಬಾಯಿಂದಲೇ ಕೇಳಲಿಕ್ಕೆ ಇಷ್ಟಪಡ್ತೇವೆ. ನಮಸ್ಕಾರ ಎಲ್ಲರಿಗೂ. ನಾನು ಸತ್ಯಶಂಕರ್, ಟಿವಿ ಕ್ಲಿನಿಕ್ಕಿನ ಪ್ರೊಪ್ರೈಟರ್. ಪುತ್ತೂರು GL ಕಾಂಪ್ಲೆಕ್ಸ್ ಹಳೆ ಬಿಲ್ಡಿಂಗಲ್ಲಿ ಹೋಟೆಲ್ ರಾಮ ಬಿಲ್ಡಿಂಗ್ನಲ್ಲಿ ನಮ್ಮದು ಸಂಸ್ಥೆಯು ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು ಒಂದು 22 ವರ್ಷದಿಂದ ನಾನು ಪುತ್ತೂರಿನಲ್ಲಿ ಟಿವಿ ಸರ್ವಿಸನ್ನು ಮಾಡಿಕೊಂಡು ಬಂದಿದ್ದೇನೆ. ಹಾಗೆ ಈ ಸರ್ವೀಸಿನಿಂದ ಬಂದಂಥ ಅನುಭವಗಳು ಏನುಂಟ ಅದನ್ನು ಸಾಧಾರಣ ಒಂದು 22 ವರ್ಷದ ಹಿಂದೆ ಶಂಕರ್ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಪುತ್ತೂರಿನಲ್ಲಿ ಟಿವಿ ರಿಪೇರಿ ಮಾಡುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿಕೊಂಡಿದ್ದೆ ಮೊದಲು. ಅದರ ನಂತರ ಅದೊಂದು ಟಿವಿ ರಿಪೇರಿ ಮಾಡಿ ಅನೇಕ ಕಂಪನಿಗಳ ಟಿವಿಗಳನ್ನೆಲ್ಲ ರಿಪೇರಿ ಮಾಡ್ತಾ ಇದ್ದೆವು. ಅದರಿಂದ ತುಂಬ ಅನುಭವಗಳು ಬಂದದ್ದೆಲ್ಲ ಇತ್ತು. ನಂತರ ಅದು ಟಿವಿ ಕ್ಲಿನಿಕ್ ಆಗಿ ಒಂದು 15 ವರ್ಷದಿಂದ ಇಲ್ಲಿ GL ಕಾಂಪ್ಲೆಕ್ಸಲ್ಲಿ ಸಂಸ್ಥೆಯನ್ನು ಶುರು ಮಾಡಿದೆವು. ತದನಂತರ ಏನು ಅಂತೇಳಿ ಹೇಳಿದರೆ ಇಲ್ಲಿ ಎಲೆಕ್ಟ್ರಾನಿಕ್ಕಿದು ಸೇಲ್ಸ್ ಮತ್ತು ಸರ್ವೀಸು ಶುರು ಮಾಡಿದ್ದೇವೆ ನಾವು GL ಕಾಂಪ್ಲೆಕ್ಸಲ್ಲಿ. ಎಲೆಕ್ಟ್ರಾನಿಕ್ಸಿಗೆ ಸಂಬಂಧಪಟ್ಟದ್ದು ಎಲ್ಲ ಅಂದರೆ ಈಗ ಬಿಡಿ ಭಾಗಗಳಿಂದ ಹಿಡಿದು ಅಂದರೆ ಈಗ ಇವನ್ ಬ್ಯಾಟ್ರಿಗಳಿರ್ಬೋದು, ಎಲ್ಲ ಥರದ ಬ್ಯಾಟ್ರಿಗಳಿರ್ಬೋದು, ಕಂಪನಿ ಬ್ಯಾಟ್ರಿಗಳಿರ್ಬೋದು, ಅಥವಾ ನಾರ್ಮಲ್ ಬೇಕಾದ ಕಾರ್ ಬ್ಯಾಟ್ರಿ, ಟಾಯ್ಸ್ ಬ್ಯಾಟ್ರಿಗಳು, ಟಾರ್ಚ್ ಸಂಬಂಧಪಟ್ಟ ವಿಷಯಗಳ ಬ್ಯಾಟ್ರಿಗಳಿರ್ಬೋದು, ಅಂತೂ ತುಂಬ ಬಿಡಿ ಭಾಗಗಳು ಎಲೆಕ್ಟ್ರಾನಿಕ್ಸಿಗೆ ಸಂಬಂಧಪಟ್ಟ ಎಲ್ಲ ಬಿಡಿ ಭಾಗಗಳು ನಮ್ಮಲ್ಲಿ ದೊರೆಯುತ್ತದೆ. ಇದೀಗ ಅದರ ನಂತರ ಟಿವಿಗೆ ನಮ್ಮದು ಮುಖ್ಯವಾಗಿ ಟಿವಿಯಲ್ಲೇ ಇರುವಂಥದ್ದು ಹೆಚ್ಚಾಗಿ. ಟಿವಿ ಸರ್ವಿಸ್ ಮಾಡಿಕೊಂಡು ನಾವು ಕಂಟಿನ್ಯೂ ಆಗಿ ಸೇಲ್ಸ್ ಅಂದರೆ ಈಗ ಅದರ ಸ್ವಲ್ಪ ಸಮಯದ ನಂತರ ಟಿವಿಯನ್ನು ಸೇಲ್ಸ್ ಮಾಡಲಿಕ್ಕೆ ಶುರು ಮಾಡಿದೆವು. ಅದು ಬೇರೆ ಬೇರೆ ಕಂಪನಿಯ ಪ್ರಾಡಕ್ಟ್ಗಳನ್ನು ನಾವು ಸೇಲ್ಸ್ ಮಾಡ್ತಾ ಇದ್ದೆವು. ಒಂದೊಮ್ಮೆ ಆಯಿತು ನಮ್ಮದೇ ಟಿವಿ ಮಾಡಿದರೆ ಹೇಗೆ ಅಂತೇಳೋ ಒಂದು ಆಲೋಚನೆ ಬಂತು. ಅದರ ನಂತರ ಅಂದರೆ ಇದರಲ್ಲಿ ಈ ಸುಮಾರು ಅಂದರೆ ಕಂಪನಿಗಳದ್ದೆಲ್ಲ ಟಿವಿ ನಾವು ಸರ್ವಿಸ್ ಮಾಡ್ತಾ ಇರುವಾಗ ಏನಾಯಿತು ಅಂತೇಳಿ ಹೇಳಿದರೆ ಅತಿ ಬಾಳಿಕೆ ಬಂದ ಈಗ ಪ್ಯಾನಲ್ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಬೋರ್ಡುಗಳಿರ್ಬೋದು, ಅವುಗಳನ್ನೆಲ್ಲ ನಾವು ಆಲೋಚನೆಯಲ್ಲಿ ಇಟ್ಟುಕೊಂಡು ಇಂಥದ್ದೇ ಫ್ಯಾಕ್ಟ್ರಿಗಳಿಂದ ನಾವು ಸಹ ಒಂದು ಪರ್ಚೇಸ್ ಮಾಡಿ ನಮ್ಮದೇ ಟಿವಿಯನ್ನು ಅಸೆಂಬ್ಲಿಂಗ್ ಮಾಡುವ ಒಂದು ಯೂನಿಟ್ ಮಾಡ್ಬೋದು ಹೇಳುವಂಥದ್ದೊಂದು ಪ್ಲ್ಯಾನ್ ಮಾಡಿಟ್ಟುಕೊಂಡು ಒಂದು STVC ಹೇಳುವ ಒಂದು ಬ್ರ್ಯಾಂಡನ್ನು ನಾವು ಪುತ್ತೂರಲ್ಲಿ ಟಿವಿ ಅಸೆಂಬ್ಲಿಂಗ್ ಯೂನಿಟ್ ಅನ್ನು ಸ್ಥಾಪನೆ ಮಾಡಿದ್ದು. ನಮ್ಮ ಫ್ಯಾಕ್ಟ್ರಿ ಈಗ ಬಾಲವನದ ಹತ್ತಿರ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಇದರಲ್ಲಿ ಎಲ್ಲ ಈ ಅಧಿಕ ಬಾಳಿಕೆ ಬಂದಂಥ ಐಟಮ್ಗಳಾಗಿರ್ಬೋದು, ಪ್ಯಾನಲ್ ಇರ್ಬೋದು, ಬೋರ್ಡ್ ಇರ್ಬೋದು, ಅಥವಾ ಕ್ಯಾಬಿನೆಟ್ ಯಾವುದೆಲ್ಲ ಉಂಟು ಅದನ್ನು ನಾವು ಉಪಯೋಗಿಸಿಕೊಂಡೇ STVCಯನ್ನು ಲಾಂಚ್ ಮಾಡಿದ್ದೇವೆ. ಇದರಿಂದ ಅಂದರೆ ಈಗ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಕೆಲವದಕ್ಕೆ ಬೇಕಾದ ಪ್ರೊಟೆಕ್ಷನ್ಗಳು ಹೇಳುವಂಥದ್ದನ್ನು ಸಹ ಎಕ್ಸ್ಟ್ರಾ ಹಾಕಿ ಮಾಡಿದಂಥದ್ದು ಈ ಟಿವಿಗಳನ್ನು. ಇದರಲ್ಲಿ 1 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಬೇಕಾದ ವಾರಂಟಿಗಳು ಸಹ ನಾವು ಅದಕ್ಕೆ ಬೇಕಾದಾಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಇದೀಗ ನೋಡಿ ಇಲ್ಲಿ ಟಿವಿ ಇದೆ, ಇದು 65 ಇಂಚಸ್.
ಆಮೇಲೆ ಇದು 55 ಇಂಚಸ್. ಇದೇ ರೀತಿ ನಮ್ಮದು 24, 32 ಮತ್ತು 43, 50, 55, 65 ಎಲ್ಲ ಮಾಡೆಲ್ಗಳಲ್ಲಿ ಸಹ ಟಿ ವಿಗಳನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ಅಂದರೆ ಅಸೆಂಬ್ಲಿಂಗ್ ಯೂನಿಟ್ ಮಾಡ್ತಾ ಇದ್ದೇವೆ ಇದರಲ್ಲಿ ಸಹ. ನೆಕ್ಸ್ಟ್ ಅಂದರೆ ನಮ್ಮಲ್ಲಿ ಅದೇ ಕಸ್ಟಮರ್ ಬೇಸ್ಡ್, ಅದು ಕಸ್ಟಮರಿಗೆ ಯಾವ ರೀತಿ ಬೇಕು ಅದೇ ರೀತಿ ಅಸೆಂಬ್ಲಿಂಗ್ ಮಾಡಿ ಕೊಡ್ತೇವೆ. ಅಂದರೆ ಬೋರ್ಡಲ್ಲಿ ಈಗ HDMI 1 ಪೋರ್ಟ್ ಇರ್ಬೋದು ಅಥವಾ 3 ಪೋರ್ಟ್ ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿ ಬೇಕು ಅಂತಿದ್ದರೆ ಅಂಥದ್ದೇ ಬೋರ್ಡ್ಗಳು ಫ್ಯಾಕ್ಟ್ರಿಗಳಲ್ಲಿ ಸಿಗ್ತದೆ. ಅದೇ ಬೋರ್ಡ್ಗಳನ್ನು ಹಾಕಿ ಅವರಿಗೆ ಬೇಕಾದಾಗೆ, ಕಸ್ಟಮರಿಗೆ ಬೇಕಾದಾಗೆ ರೆಡಿ ಮಾಡಿ ಕೊಡ್ತೇವೆ ಟಿ ವಿಯನ್ನು ಸಹ. ನಂತರ ಇಲ್ಲಿ ಅದೇ ಸರ್ವೀಸಿಗೆ ಸಂಬಂಧಪಟ್ಟದ್ದು ಯಾವುದೇ ವಿಷಯಗಳಿದ್ದರೂ ಸಹ ನಾವು ತಕ್ಷಣವಾಗಿ ಸ್ಪಂದನೆ ಕೊಟ್ಟು ಅದಕ್ಕೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡ್ತೇವೆ. ಅಂದರೆ ಬೇಸ್ ನಮ್ಮದು ಸರ್ವೀಸೇ ಬಂದು ಆದ ಕಾರಣ ಅದರಲ್ಲಿ ಸುಲಭವಾಗಿ ಇಂಟ್ರೆಸ್ಟ್ ತಗೊಂಡು ನಾವು ಕಸ್ಟಮರಿಗೆ ಎಷ್ಟು ಕೊಡ್ತದೆ ಅಷ್ಟು ನಮ್ಮ ಸೈಡಿಂದ ನಾವು ಸರ್ವೀಸ್ ಕೊಡಲಿಕ್ಕೆ ಇಂಟ್ರೆಸ್ಟಲ್ಲಿದ್ದೇವೆ. ಹಾಗೂ ಸೇಲ್ಸ್ ಅಧಿಕವಾಗಿ ಬೇಕು ಅಂತೇಳಿ ಹೇಳಿ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ದೇವೆ. ನಿಮ್ಮ ಎಲ್ಲರ ಸಹಕಾರವನ್ನು ಇದರೊಟ್ಟಿಗೆ ಕೋರ್ತಾ ಇದ್ದೇನೆ. ಶಂಕರಣ್ಣ, ಈಗ ನೀವು ನಿಮ್ಮ ಶಂಕರ್ ಎಲೆಕ್ಟ್ರಾನಿಕ್ಸ್ ಮತ್ತು ಟಿ ವಿ ಕ್ಲಿನಿಕ್ನ ಕಳೆದ 22 ವರ್ಷದಿಂದ ಸತತ ಪ್ರಯತ್ನದಿಂದ ನಿಮ್ಮ ಏನು ಹಾರ್ಡ್ ವರ್ಕಿಂದ ಎಲ್ಲ ಕೆಲವು ಅಂದರೆ ಮಾಡ್ತಾ ಬಂತಾ ಇದ್ದೀರಿ. ನಾನು ಕೇಳಿದಾಗೆ ಏನು ಅಂತೇಳಿದರೆ, ಒಂದು ಒಳ್ಳೆಯ ಟಿ ವಿ ರಿಪೇರಿ ಮಾಡುವಂಥದ್ದು ಇರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು, ಇದು ನಮ್ಮ ಶಂಕರಣ್ಣಂದು ಟಿ ವಿ ಕ್ಲಿನಿಕಲ್ಲಿ ಮಾತ್ರ ಸಿಗುವಂಥದ್ದು. ಅದು ನಾವು ತುಂಬ ವರ್ಷದಿಂದ ನೋಡ್ತಾ ಇದ್ದೇವೆ ಅಲ್ವಾ. ಅದೇ ಥರದಲ್ಲಿ ಈಗ ಲಾಸ್ಟ್ 1 ಇಯರಿಂದ ನಾನು ನೋಡ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಹೊಸ ಸ್ಟಾರ್ಟಪ್ಪನ್ನು ಸಹ ನೀವು ಸ್ಟಾರ್ಟ್ ಮಾಡಿದ್ದೀರಿ. ಏನಂತ ಹೇಳಿದರೆ STVC, ಇದು ಪುತ್ತೂರಿನ ಟಿ ವಿ. ಇದು ಭಾರಿ ಫೇಮಸ್, ಈಗ ನೆಡ್ತಾ ಉಂಟು, ಎಲ್ಲರ ಮನೆ ಮಾತಾಗಿ ನಮಗೆ ನಾವು ಕೇಳಿಸ್ತಾ ಇದ್ದೇವೆ. ಅದೇ ಥರದಲ್ಲಿ ಈ STVC ಅಂತ ಹೇಳೋದು ನಿಮ್ಮ ಹೊಸ ಪ್ರಾಡಕ್ಟ್ ಸ್ಟಾರ್ಟಪ್ನಲ್ಲಿ ಏನು ವಿಶೇಷತೆ ಅಂದರೆ ಬೇರೆ ಟಿ ವಿಗೆ ಸಹ ಮತ್ತು STVCಗೆ ಇರುವಂಥ ಏನು ಡಿಫ್ರೆನ್ಸ್ ಏನು ಅಂತೇಳಿ ನೀವು ನಮಗೆ ಒಂದು ಹೇಳಿದರೆ, ಅದು ನಮ್ಮ JCಗೆ ಇರ್ಬೋದು, ಪುತ್ತೂರ ಜನತೆಗೆ ಇರ್ಬೋದು, ಅದು ಕ್ಲಾರಿಟಿ ಗೊತ್ತಾಗ್ತದೆ ಮತ್ತು ಅವರು ಬಂದು ನಿಮ್ಮಲ್ಲಿ ತಗೊಳ್ಳುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಈಗ ನೋಡಿ, ನಾನು ನಿಮ್ಮಲ್ಲಿ ಮೊದಲೇ ಹೇಳಿದೆ, ಒಂದು 22 ವರ್ಷದಿಂದ ಈಗ ಇದೇ ಸರ್ವಿಸ್ ಫೀಲ್ಡಲ್ಲಿ ಇದ್ದೇನೆ. ಈ 22 ವರ್ಷದಲ್ಲಿ ಸಹ ನಮ್ಮ ಅನುಭವ ಏನಿರ್ಬೋದು ಅಂತೇಳಿ ನೀವು ಆಲೋಚನೆ ಇರ್ಬೋದು. ಇದರಲ್ಲಿ ತುಂಬಾ ಅನುಭವ ಪಡೆದ ನಂತರವೇ ನಾವು ಒಂದು ಈ ವಿಷಯಕ್ಕೆ ಈಗ ಬಂದಂಥವರು. ಅಂದರೆ ಈ ಕಂಪನಿಯವರದ್ದು ಏನೆಲ್ಲ ಪ್ರೊಸೀಜರ್ಗಳಲ್ಲಿ ಅಂದರೆ ತುಂಬ ಬಾಳಿಕೆ ಬಂದಂಥ ಐಟಮ್ಗಳು ಯಾವುದುಂಟು ಅದನ್ನು ನೋಡಿಕೊಂಡು ಇದು ಅಂಥದ್ದೇ ಫ್ಯಾಕ್ಟ್ರಿಯಿಂದ ನಾವು ಇದನ್ನೆಲ್ಲ ಪ್ಯಾನಲ್ಗಳು, ಬೋರ್ಡ್ಗಳು ಎಲ್ಲ ಪರ್ಚೇಸ್ ಮಾಡಿ ಅದನ್ನೇ ನಮ್ಮ ಈ STVC ಒಳಗಡೆ ಹಾಕಿ ಸೆಟ್ ಮಾಡಿದ್ದಾರೆ, ಅಂದರೆ ಅಸೆಂಬ್ಲಿಂಗ್ ಮಾಡುವಂಥದ್ದು. ಈಗ ಅದರಲ್ಲಿ ಕೆಲವೆಲ್ಲ ಪ್ರೊಟೆಕ್ಷನ್ಗಳು ಎಕ್ಸ್ಟ್ರಾ ಕೊಟ್ಟಿದ್ದೇವೆ. ಅಂದರೆ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ನಮಗೆ ಕೆಲವೆಲ್ಲ ಎಕ್ಸ್ಟ್ರಾ ಪ್ರೊಸೀಜರ್ ನಮಗೆ ಏನು ಗೊತ್ತುಂಟು ಅದನ್ನೆಲ್ಲ ಮ್ಯಾಕ್ಸಿಮಮ್ ಹಾಕಿ ಅದನ್ನು ರೆಡಿ ಮಾಡಿದ್ದಂಥದ್ದು. ಇನ್ನೀಗ ವಿಷಯ ಹೇಳುವಂಥದ್ದು ವಾರಂಟಿ ಹೇಳುವಂಥದ್ದು 1 ಇಯರ್ ಉಂಟು, 3 ಇಯರ್ಸ್ ಉಂಟು. ಅದು ಕಸ್ಟಮರ್ ಚಾಯ್ಸ್. ಕಸ್ಟಮರ್ ಎಲ್ಲಿ ಯಾರು ಬಂದು 1 ಇಯರ್ ಸಾಕು ನಮಗೆ ಅಂತೇಳಿ ಹೇಳಿದರೆ 1 ಇಯರಲ್ಲೇ ಅದಕ್ಕೆ ಏನುಂಟು ಅದೇ ಸ್ಟಾರ್ಟಿಂಗ್. ಅಂದರೆ ಈಗ ಒಂದು ಟಿ ವಿ ಏನು ಪ್ರೈಸ್ ಫಿಕ್ಸ್ ಆಗಿದೆ ಅದೇ ಇದರಲ್ಲಿ 1 ಇಯರ್ ವಾರಂಟಿ ಬರ್ತದೆ. ನೆಕ್ಸ್ಟ್ ಎಡಿಷನಲ್ ವಾರಂಟಿಗೆ ಬೇಕಾದರೆ ಅವರು ಪೇಮೆಂಟ್ಗಳು ಏನೋ ಅದರಲ್ಲಿ ನಾವು ಇಟ್ಟುಕೊಂಡಿದ್ದೇವೆ, ಅದನ್ನು ಪೇ ಮಾಡಿದರೆ ಎಡಿಷನಲ್ 3 ವರ್ಷವರೆಗೆ ವಾರಂಟಿ ಸಹ ಕೊಡ್ತೇವೆ. ವೆರಿ ಗುಡ್. ಹಾಗೆ ನೆಕ್ಸ್ಟ್ ಹೇಳುವಂಥದ್ದು ಅಂತ ಹೇಳಿದರೆ, ಇದರಲ್ಲಿ ಈಗ ನೋಡಿ 24 ಇರ್ಬೋದು, 32 ಇರ್ಬೋದು, 43 ಇರ್ಬೋದು, 50, 55, 65 ವರೆಗೆ ನಾವೀಗ ಇದರಲ್ಲಿ ಅಸೆಂಬ್ಲಿಂಗ್ ಮಾಡ್ತಾ ಇದ್ದೇವೆ. ಜನರಲಿ ಆಗಿ ಈಗ OS ಸೀರೀಸಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ ಬರ್ತಾ ಇತ್ತು. ಈಗ ಅದರ ನಂತರ ನಾವು ಈಗ 50ಯ ಮೇಲೆಲ್ಲ ಈಗ WebOS ಸೀರೀಸನ್ನು ಶುರು ಮಾಡಿದ್ದೇವೆ. ಈಗ ನೀವು ಹೇಳಿದ ಹಾಗೆ ಏನು ಅಂತ ಹೇಳಿದರೆ, ಇದರಲ್ಲಿ ಸಹ ಆ್ಯಂಡ್ರಾಯ್ಡ್ ಅಲ್ಲಿರುವಂಥದ್ದು ಅದಕ್ಕಿಂತ ಸಹ ಹೈರ್ ವರ್ಷನ್ ಅಂದರೆ WebOS ಟಿವಿಯಲ್ಲಿ ನೆಟ್ಫ್ಲಿಕ್ಸ್ ಇರ್ಬೋದು, ಹಾಟ್ಸ್ಟಾರ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಅದೇ ಥರದಲ್ಲಿ ಆ್ಯಪಲ್ ಟಿವಿಸ್ ಇರ್ಬೋದು, ಮತ್ತು ಆ್ಯಪ್ಸ್ ಸಹ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಲ್ವಾ. ಇದೀಗ WebOS ಸೀರೀಸ್ ಅಂತೇಳಿ 50 ಇಂಚ್ ಎಬೋ ಇದನ್ನು ಮಾಡಿದ್ದೇವೆ. ಇದರಲ್ಲಿ ನಿಮಗೆ 4K ಟಿವಿಗಳೇ ಅವೈಲೇಬಲ್ ಇರುವಂಥದ್ದು. WebOS ಅಂತೇಳಿ ಹೇಳಿದ ಮೇಲೆ 4K ಜನರಲ್ ಆಗಿ ಅದನ್ನೇ ಕಂಟಿನ್ಯೂ ಮಾಡಿದ್ದೇವೆ. ಇದರಲ್ಲಿ ನೋಡಿ HDMI ನೋಡಿ 3 HDMI ಬರ್ತದೆ ಇನ್ಪುಟ್ ಅಲ್ಲಿ. ಆಡಿಯೋ ಔಟ್ ಸಹ ಕೊಟ್ಟಿದ್ದೇವೆ, ಆಪ್ಟಿಕಲ್ ಔಟ್ಪುಟ್ ಕೊಟ್ಟಿದ್ದೇವೆ, ವಿತ್ ಏರ್ಮೋಸ್ ರಿಮೋಟ್ ಕೊಟ್ಟಿದ್ದೇವೆ, ಸ್ಪೀಚ್ ಉಂಟು ನೋಡಿ, ವಿತ್ ಗೂಗಲ್ ಸರ್ಚ್ ಮಾಡೋದಿದ್ರೆ ಸ್ಪೀಚಲ್ಲೆಲ್ಲ, ಯೂಟ್ಯೂಬಲ್ಲಿ ಸ್ಪೀಚಲ್ಲಿ ಕಂಟ್ರೋಲ್ ಉಂಟು ಇದರಲ್ಲಿ ರಿಮೋಟಲ್ಲೇ. ಆಮೇಲೆ ಎಲ್ಲ ಆ್ಯಪ್ಸ್ಗಳೆಲ್ಲ ಕಂಟ್ರೋಲ್ ಆಗ್ತದೆ. ಆಮೇಲೆ ಪ್ಲಸ್ ಇದರಲ್ಲಿ ಏನು ಅಂತ ಹೇಳಿದರೆ ನಿಮಗೆ
ಅಡಿಷನಲ್ ಫ್ರೇಮ್ಲೆಸ್ ಅಂದರೆ ಈಗ ಮೊದಲೆಲ್ಲ ಫ್ರೇಮ್ ಬರ್ತಾ ಇತ್ತು, ನೀವು ನೋಡ್ಬೋದು ಇದು ಫುಲ್ ಫ್ರೇಮ್ಲೆಸ್ ಮಾಡೆಲ್, ಫುಲ್ ಫ್ರೇಮ್ಲೆಸ್ ಮಾಡೆಲ್. ಹಾಗೆ ಒಂದು ಕಂಪನಿದು ಯಾವ ರೀತಿಯಲ್ಲಿ ಪ್ರಾಡಕ್ಟ್ಗಳು ಬರ್ತದ ಅದೇ ರೀತಿ ನಾವು ಸಹ ಇದನ್ನು ಫುಲ್ ಫಿನಿಶಿಂಗಿಗೆ ತಂದು ಕೊಟ್ಟಿದ್ದೇವೆ. ಅದೇ ನಿಮಗೆ ಈಗ ಇದರಲ್ಲಿ ಒಂದು ಹೇಳೋದಿದ್ರೆ 1.5 GB ಇನ್ಬಿಲ್ಟ್ ಇನ್ ಇದುಂಟು, ಪ್ಲಸ್ 16 GB ಮೆಮೊರಿ ಬರ್ತದೆ. ಹಾಗೆ ನೆಕ್ಸ್ಟ್ ಇನ್ನು ಏನಾದರೂ ಹೊಸತು ಅಪ್ಗ್ರೇಡ್ ಬರುವಂಥದ್ದು ಉಂಟು ಅಂತೇಳಿ ಕಂಡ್ರೆ ಅದನ್ನು ಸಹ ನಾವು ಅಪ್ಗ್ರೇಡ್ ಮಾಡ್ಕೊಳ್ಬೋದು ಈ ಟಿ ವಿಯಲ್ಲಿ. ಒಂದು ಸಲ ತಗೊಂಡ್ರೆ ಏನು ಅದು ಅಪ್ಗ್ರೇಡ್ ಆಗೋದಿಲ್ಲ ಅಂತ ಹೇಳುವಂಥದ್ದು ಇಲ್ಲ, ಅಪ್ಗ್ರೇಡ್ ಬೇಕಾದ ರೀತಿಯಲ್ಲಿ ಮಾಡ್ಬೋದು. ಅದೇ ರೀತಿ ಈಗ ಸದ್ಯಕ್ಕೆ WebOS ಹೇಳುವಂಥದ್ದು ಇದರಲ್ಲಿ ಟಾಪ್ ಮಾಡೆಲ್. ಅದರ ನಂತರ ಇನ್ನೇನಾದರೂ ಫ್ಯೂಚರಲ್ಲಿ ಬರ್ತಾ ಉಂಟು ಅಂತ ಹೇಳಿದರೆ ಅದನ್ನು ಸಹ ನಾವು ನಮ್ಮ ಈ STVCಯಲ್ಲಿ ಕಂಟಿನ್ಯೂ ಮಾಡ್ತೇವೆ ಹೇಳುವ ಒಂದು ಆಶೆಯಲ್ಲಿ ಇದ್ದೇವೆ. ನೀವೀಗ ನನ್ನಲ್ಲಿ ಕೇಳಿದ್ರಿ STVC ಲಾಂಚ್ ಮಾಡಲಿಕ್ಕೆ ನಿಮಗೆ ಹೇಗೆ ಧೈರ್ಯ ಬಂತು ಅಂತ ಹೇಳುವಂಥದ್ದು. ಅದೇ ರೀತಿ ನಾನು ಹೇಳಿದೆ, ನಮ್ಮಲ್ಲಿ ಒಂದು ಬಾಂಡಿಂಗ್ ಮಾಡೋ ಮಿಷಿನ್ ಉಂಟು. ಈ ಬಾಂಡಿಂಗ್ ಮಿಷಿನ್ ಸಾಧಾರಣ ಒಂದು 3 ವರ್ಷ ಆಯಿತು ನಾವು ಹಾಕಿಕೊಂಡು. ನೋಡಿ, ನಮ್ಮ ಸರ್ವಿಸ್ ಸೆಂಟ್ರಲ್ಲಿ ಈಗ ಈ ಬಾಂಡಿಂಗ್ ಮಿಷಿನ್ ಏನುಂಟ ಇದನ್ನು ನಾವು 3 ವರ್ಷ ಆಯಿತು ಇಲ್ಲಿ ಹಾಕಿರೋದು. ಇದರಿಂದ ನಮಗೆ ತುಂಬ ಧೈರ್ಯ ಬಂತು. ಯಾಕೆಂತ ಹೇಳಿದರೆ ಪ್ಯಾನಲಲ್ಲಿ ಸರ್ವಿಸ್ ಮಾಡುವಂಥದ್ದು ಒಂದು ಹೋಲ್ಡ್ ಸಿಕ್ಕಿತ್ತು ನಮಗೆ. ಈ ಪ್ಯಾನಲ್ಗಳಲ್ಲಿ ಬರುವಂಥದ್ದು ಸ್ಕ್ರೀನ್, ಅಂದರೆ ಪ್ಯಾನಲ್ ಅಂತ ಏನು ಹೇಳ್ತೇವೆ ಅದು ಸ್ಕ್ರೀನ್ ಆಗಿರ್ತದೆ, ಮೇನ್ ಟಿ ವಿಯಲ್ಲಿರುವ ಸ್ಕ್ರೀನ್ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟ ವಿಷಯಗಳು ಏನುಂಟ ಇದನ್ನೆಲ್ಲ ರಿಪೇರಿ ಮಾಡಬೇಕಿದ್ರೆ, ಯಾವುದೇ ರೀತಿಯಲ್ಲಿ ರಿಪೇರಿ ಮಾಡಬೇಕು ಅಂತೇಳಿದ್ರು ಸಹ ಈ ಮಿಷಿನ್ ಅಗತ್ಯವಾಗಿ ಬೇಕಾಗ್ತದೆ. ಇದು ನಮ್ಮ ಸರ್ವಿಸ್ ಸೆಂಟ್ರಲ್ಲಿ ಸಾಧಾರಣ 3 ವರ್ಷದಿಂದ ಉಂಟು. ಇವಾಗ ಇದರಲ್ಲಿ ಸುಮ್ಮನೆ ಈ ಮಿಷಿನ್ ಹಾಕಿಕೊಂಡ್ರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಇದಕ್ಕೊಂದು 6 ತಿಂಗಳು ಕೋರ್ಸ್ ಎಲ್ಲ ಇರ್ತದೆ. ಅದನ್ನು ಟ್ರೈನಿಂಗನ್ನೆಲ್ಲ ತೆಕೊಂಡು ಆಮೇಲೆ ಈ ಮಿಷಿನ್ ವರ್ಕ್ ಮಾಡಲಿಕ್ಕೆ ಆಗ್ತದೆ ಹೇಳೋ ಉದ್ದೇಶ ಇದ್ದರೆ ಮಾತ್ರ ಹಾಕಿಕೊಳ್ಬೇಕಷ್ಟೇ. ನಾವೀಗ ಇದರಲ್ಲಿ 100% ವರ್ಕಿಂಗ್ ಮಾಡ್ತಾ ಇದ್ದೇವೆ. ಹಾಗೂ ಇದು ಒಂದು 95% ಎಬೋ ಎಲ್ಲ ಪ್ಯಾನಲ್ಗಳನ್ನು ಸರ್ವಿಸ್ ಮಾಡಲಿಕ್ಕೆ ಇದರಲ್ಲಿ ಆಗ್ತದೆ. ಇದು ನೋಡಿ, ಇಲ್ಲಿ ಇದೇ ರೀತಿ ಇದೆ. ಇದರಲ್ಲಿ ಪ್ಯಾನಲ್ನ ಒಳಗಡೆ ಇರುವಂಥದ್ದು, ಈ ಮಿಷಿನಲ್ಲಿ ಪ್ಯಾನಲ್ನ ಒಳಗೆ ಇರುವಂಥದ್ದು ಏನು, ಅದರ ಒಳಗೆ ಸ್ಟ್ರಕ್ಚರ್ಗಳೆಲ್ಲ ಯಾವ ರೀತಿ ಮಾಡಿದ್ದಾರೆ ಹೇಳುವಂಥದ್ದು ಎಲ್ಲವನ್ನು ತೋರಿಸಿಕೊಟ್ಟು ಕಂಪ್ಲೇಂಟ್ ಏನಂತ ಫೈಂಡ್ ಔಟ್ ಮಾಡುವಂಥದ್ದು ಮತ್ತು ಸರ್ವಿಸ್ ಮಾಡುವಂಥದ್ದು ಇದರಲ್ಲಿ ನಡೀತಾ ಉಂಟು. ದೊಡ್ಡ ದೊಡ್ಡ ಕಂಪನಿಯವರುಗಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಪ್ಯಾನಲ್ಗಳನ್ನೆಲ್ಲ ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಅಂದರೆ ಪೀಸ್ ಟು ಪೀಸ್ ಚೇಂಜೇ ಮಾಡಿಬಿಡ್ತಾರೆ. ಅಂದರೆ ಸರ್ವಿಸಿನ ವ್ಯವಸ್ಥೆ ಇರುವುದಿಲ್ಲ. ವಾರಂಟಿ ಕಳೆದ ನಂತರ ಅವರು ಅದನ್ನು ಯೂಸ್ ಆ್ಯಂಡ್ ಥ್ರೋ ಹೇಳುವ ರೀತಿಯಲ್ಲಿ ಮಾಡಿದ್ದಾರೆ. ಇದಕ್ಕೆ ಜನರಲ್ ಆಗಿ ಅದರಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ ನಾಲೆಜ್ ಕಡಿಮೆ ಇರ್ತದೆ, ಪ್ಲಸ್ ಅದರದ್ದು ಸರ್ವಿಸಿನ ಇಂಟ್ರೆಸ್ಟ್ ತಗೊಳ್ಳದೆ ಅವರು ಸೇಲ್ಸಿಗೆ ಬೂಸ್ಟ್ ಮಾಡುವಂಥದ್ದು ಇರ್ತದೆ. ನಮಗೆ STVCಯನ್ನು ಲಾಂಚ್ ಮಾಡೋ ಉದ್ದೇಶ, ನಾವು ಮ್ಯಾಕ್ಸಿಮಮ್ ನಮ್ಮ ಕಸ್ಟಮರ್ಗಳಿಗೆ ಸರ್ವಿಸ್ ಎಷ್ಟು ಕೊಡ್ತದೆ ಅಷ್ಟು ಒಳ್ಳೆಯದರಲ್ಲಿ ಕೊಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡೇ ನಾವು STVCಯನ್ನು ಲಾಂಚ್ ಮಾಡಿದ್ದೇವೆ. ಇವಾಗ ಇದರಲ್ಲಿ ಇನ್ನು ವಾರಂಟಿಯಲ್ಲಿ ಏನು ನಾವು ಸರ್ವಿಸ್ ಕೊಡ್ತೇವೋ ಔಟ್ ವಾರಂಟಿಯಲ್ಲಿ ಸಹ ಸರ್ವಿಸ್ ಕೊಡಲಿಕ್ಕೆ ನಮಗೊಂದು ಧೈರ್ಯದಲ್ಲಿ ಆಗ್ತದೆ ಹೇಳೋ ಉದ್ದೇಶ ನಮ್ಮದು. ಹಾಗೆ ಈ STVC ಟಿವಿಯನ್ನು ಆದಷ್ಟು ಮಾರ್ಕೆಟಲ್ಲಿ ಪ್ರಮೋಟ್ ಮಾಡಿ ನಮಗೆ ಸೇಲ್ಸ್ ಇನ್ನಷ್ಟು ಬೂಸ್ಟ್ ಆಗಬೇಕು. ಎಲ್ಲರೂ ಅದಕ್ಕೊಂದು ಪ್ರಯತ್ನ, ನಮಗೆ ನಮ್ಮ ಸೈಡ್ನಿಂದ ಪ್ರಯತ್ನ ಮಾಡಬೇಕು ಹೇಳೋ ಉದ್ದೇಶ ನಮ್ಮದು. ಹಾಗೆ JC ಅವರಿಗೆ ತುಂಬ ಧನ್ಯವಾದಗಳು ಈ ವಿಷಯದಲ್ಲಿ. ಒಂದು ಮೊಸ್ಕಿಟೋವನ್ನು ಓಡಿಸುವಂಥ ಒಂದು ಹೊಸ ಪ್ರೊಡಕ್ಟ್ಸನ್ನು ನಾವಿಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ಇದು ನಾನು ಫಸ್ಟ್ ಟೈಮ್ ಪುತ್ತೂರಲ್ಲಿ ನಾನು ಈ ಪ್ರೊಡಕ್ಟ್ಸನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೇನೆ. ಇದರಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಮೊಸ್ಕಿಟೋವನ್ನು ಈ ಲೈಟಿಂದಾಗಿ ಅದು ಅಟ್ರಾಕ್ಷನ್ ಮಾಡ್ತದೆ ಮತ್ತು ಆ ಶಾಕಿಂದಾಗಿ ಅದು ಸಾಯ್ತದೆ. ಯಾಕಂತ ಹೇಳಿದರೆ ನಾವು ಈಗ ಇವತ್ತಿನ ದಿವಸದಲ್ಲಿ ಈಗ ಮಳೆಗಾಲದಲ್ಲಿ ಇರ್ಬೋದು, ಮೊಸ್ಕಿಟೋದು ತುಂಬ ಸೊಳ್ಳೆ ಪ್ರಾಬ್ಲಮ್ಸ್ ಎಲ್ಲ ತುಂಬ ಜಾಸ್ತಿ ಇರ್ತದೆ. ಅದರಿಂದಾಗಿ ನಮಗೆ ಜ್ವರ ಇರ್ಬೋದು, ಡೆಂಗು ಹಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಬರೋ ಇರ್ತದೆ. ಅದಕ್ಕೋಸ್ಕರ ಇಂಥ ಪ್ರಾಡಕ್ಟ್ಸ್ ಇದ್ದರೆ ನಾವು ಸೊಳ್ಳೆ ಬತ್ತಿಗಳಿಂದ ಅವಾಯ್ಡ್ ಮಾಡ್ಬೋದು ಒಂದನೇದಾಗಿ. ಎರಡನೇದಾಗಿ ಏನು ಅಂತ ಹೇಳಿದರೆ, ರಾತ್ರಿ ನಿದ್ದೆ ಮಾಡಿದ ನಂತರ ಸೊಳ್ಳೆ ಬ್ಯಾಟಲ್ಲಿ ನಮಗೆ ಆಟ ಆಡಿಕೊಂಡು ಕೂತ್ಕೊಳ್ಳಿಕ್ಕೆ ಸಹ ನಮಗೆ ಪುರ್ಸೋ ಸಹ ಇರೋದಿಲ್ಲ, ನಮಗೆ ಆಗು ಸಹ ಇರೋದಿಲ್ಲ. ಅದರಿಂದಾಗಿ ಇಂಥ ಪ್ರಾಡಕ್ಟ್ಸಲ್ಲಿ ಏನು ಅಂತೇಳಿ ಆನ್ ಮಾಡಿ ಇಟ್ಟ ಕೂಡಲೇ ಮಾಸ್ಕಿಟೋ ಇರ್ಬೋದು, ಇಲ್ಲಂತೆ ಬೇರೆ ಫ್ಲೈಸ್ ಇರ್ಬೋದು, ಇದರಲ್ಲಿ ಅಟ್ರಾಕ್ಷನ್ ಆಗಿ ಅದು ಅದರ ಹತ್ತಿರ ಬಂದಗಳೇ ಶಾಕ್ ಹೊಡೆದು ಸತ್ತು ಹೋಗ್ತದೆ. ಅದರಿಂದಾಗಿ ಎಲ್ಲ ಪುತ್ತೂರಿನ ಜನತೆ ಇರ್ಬೋದು, JCI ಮೆಂಬರ್ಸ್ ಇರ್ಬೋದು, ಈ ಪ್ರಾಡಕ್ಟ್ನ ಸದುಪಯೋಗನ ತಗೊಳ್ಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಓಕೆ, ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಒಂದು ಸ್ಟಾರ್ಟಪ್ ಕಂಪನಿಯಾಗಿ STVC ಅಂತೇಳುವಂಥ ಒಂದು TV ಪ್ರಾಡಕ್ಟ್ಸನ್ನು ನಾವು ಪುತ್ತೂರಿಗೆ ಬಳಸಿ ನಮ್ಮ ಪುತ್ತೂರಿನ TV
ಒಂದು ಒಳ್ಳೆಯ ಒಂದು ಪ್ರೊಡಕ್ಟ್ಸನ್ನು ನಮ್ಮ ಪುತ್ತೂರು ಜನತೆಗೆ ಇರ್ಬೋದು ಇಲ್ಲ ಆಸ್ಪಾಸ್ ಜನತೆಗೆ ಕೊಟ್ಟಿದ್ದೀರಿ. ಹಾಗೆ ಬೆಸ್ಟ್ ಆಫ್ ಲಕ್. ನಿಮ್ಮ ಫ್ಯೂಚರ್ ಈ ಸ್ಟಾರ್ಟಪ್ ತುಂಬ ಇನ್ನೂ ಸಹ ಬೆಳೀಲಿ ಮತ್ತು ಎಕ್ಸ್ಪಾನ್ಷನ್ಸ್ ಆಗಿ ಒಳ್ಳೆಯ ಮನೆ ಮಾತಾಗಲಿ ಅಂತೇಳಿ ನಾವು ವಿಶ್ವಾಸವನ್ನು ಮಾಡ್ತೇವೆ. ಅದೇ ಅರ್ಥದಲ್ಲಿ ಇವತ್ತಿನ JC ಪ್ರೋಗ್ರಾಮಲ್ಲಿ ನೀವು ಬಂದು ನಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಸಹ ನಿಮ್ಮ ಶಂಕರ್ TV ಕ್ಲಿನಿಕ್ ಇರ್ಬೋದು, ಶಂಕರ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, STCV ಬಗ್ಗೆ ಕೊಟ್ಟಿದ್ದೀರಿ. ನಿಮಗೆ ಕೃತಜ್ಞತೆಗಳು. ಅದೇ ಥರದಲ್ಲಿ JC ವೀಕ್ನ ಈ 5ನೇ ದಿವಸಕ್ಕೆ ನಮ್ಮ ಜೊತೆಗಿದ್ದಕ್ಕೆ ಸಹ ನಿಮಗೆ ಕೃತಜ್ಞತೆಗಳನ್ನು ನಾವು ಸಮರ್ಪಿಸ್ತಿದ್ದೇವೆ. JC ಅವರ ಈ ಒಂದು ಸಾಧನೆಯು ಸಾರ್ಥಕವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.